ಯಾವ ಅಪರಾಧವೆಲ್ಲದಂತಹ ದೇವತೆಗಳನ್ನು ಸಮರ ಮುಖದಲ್ಲಿ ಮಾಡಿ ದೂಡಿಸಿದ್ಯೋ? ಅಪರಾಧ ಮಾಡಬೇಕಿರ್ತಿಲ್ಲ, ಸಾಲದಕ್ಕೆ ಹಿರಿಯ ಭಾಗಿಗಳು ಅಂತ ಯಾವ ಅರ್ಥದಲ್ಲಿ ಹೇಳ್ತಾ ಇದೀಯಾ? ಹಿರಿಯ ಭಾಗಿಗಳಾದರೆ 100 ಯಾಗಗಳನ್ನು ಮಾಡುವಾಗ ನೀನೆಲ್ಲಿ ಹೋಗಿದ್ದೀಯೋ ಅದನ್ನು ಕೇಳುವುದು. ಹೆಣ್ಣಮ್ಮನ ಮಕ್ಕಳು ನಾವು, ಹಾಗಾಗಿ ನಮಗೆ ಸಲ್ಲಬೇಕಾದಂತಹ ಹೇಳಿಕೊಂಡ್ರೆ ಸಾಲದವು. ನೀನು ಹಿರಿಯ ಭಾಗಿಗಳಾಗುವುದಂತ ತೋರ್ಪಡಿಸಬೇಕು. ಅದಕ್ಕಾಗಿ ಬಂದಿದ್ದೇನೆ ನಾನು. ಅದು ಶಕ್ತಿ ಉಂಟು ಹೇಳಿದ ಶಕ್ತಿಯನ್ನ ತೋರಿಸಲಿಕ್ಕೆ ಬಂದದ್ದು. 100 ಯಾಗಗಳನ್ನು ಮಾಡುವುದರ ದ್ವಾರ 4 ಪದವಿಯನ್ನು ದೇವೇಂದ್ರ ಪಡೆದುಕೊಂಡಿದ್ದಾರೆ. 100 ಯಾಗ ಬಿಟ್ಟು ಅಗತ್ಯವಿಲ್ಲ. 100 ಯಾಗ ಬಿಡುವುದಕ್ಕೆ ಆಗುವುದಿಲ್ವೋ? ದೇವಲೇಖ ಪಡೆಯಬೇಕಾದರೆ 100 ಯಾಗಗಳನ್ನೇ ಮಾಡಬೇಕು. ಅದು ನಿಮ್ಮಂತವರಿಗೆ. ನಮ್ಮಂತ ಪಾಪ ಮಾಡಿದ್ದೀರಿ ನೀವು, ಅದರಿಂದಲೇ 100 ಯಾಗವನ್ನು ಮಾಡಿದ್ದೀರಿ. ಲೋಕದಲ್ಲಿ ಪುಣ್ಯ ಸಂಪಾದನೆ ಮಾಡಿದ್ದೀರಿ. ಲೋಕದಲ್ಲಿ ಒಬ್ಬ ಒಳ್ಳೆಯ ಧರ್ಮಗಳನ್ನ ಸಗುತ್ತಾರಂತಾದ್ರೆ ಅದು ನಮ್ಮ ಧರ್ಮ ಅಂತ ಹೇಳ್ತಾ ಇದ್ದೀಲ್ಲ. ಇದು ಅಧರ್ಮದ ಪರಮಾವಧಿ ಹೇಳಿದ್ರು ತಪ್ಪಾಗುವುದಿಲ್ಲ. ನೀನು ಹೇಳಿದ್ದು ಧರ್ಮ ಎನ್ನುವುದು ಏನು? ಧರ್ಮಕ್ಕೆ ಅನುಗುಣವಾಗಿ ಬದುಕುವುದೇ ದೇವತೆಗಳು. ನಿಮ್ಮಂತವರ ಅಸುರ ಪ್ರವೃತ್ತಿಯನ್ನು ತೋರಿಸ್ತಿರುತ್ತಾರೆ. ದೇವತೆಗಳಿಗೆ ತನ್ನದಾದಂತಹ ಧರ್ಮವಿದೆ. ದೇವೇಂದ್ರ ಎಂತಹ ಅನ್ಯಾಯ ಮಾಡಿದ್ದಾನೆ, ಎಂತ ಅನ್ಯಾಯವನ್ನು ಸಿಗಿದ್ದಾನೆ ನೋಡಿ ಹೇಳು. ನೀನು ಆಗಬೇಕಲ್ವಾ? ಲೋಕದ ಒಳಿತನ್ನೇ ಬಯಸುವವರು ಅದಕ್ಕಾಗಿ ತನ್ನದಾದಂತಹ ಕೊಡುಗೆಯನ್ನು ಕೊಡಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ತಿಳಿಸುವುದಕ್ಕಾಗಿ ದೇವೇಂದ್ರ ಇಲ್ಲಿರಬೇಕಾದ ಅನಿವಾರ್ಯ. ಹಾಗಾಗಿ ಅವನು ಎಂತಹ ಅನ್ಯಾಯ ಮಾಡಿದ್ರು ಸಹ ಅವನ ಕಾಲ ಮುಗಿಯವರೆಗೆ ಒಂದು ವಿಚಾರ ಹೇಳ್ತೇನೆ ಕೇಳು. ಈಗ ನಿನ್ನ ಕಷ್ಟಪಡಿಸ ಬಂದದ್ದಲ್ಲ ಈ ಆಸ್ತಿ, ಸ್ವತಂತ್ರವಾಗಿ ಪಡೆದಂತಹ ಪದವಿ ಇದು. ಗೊತ್ತುಂಟದು. ಹಾಗಾದ್ರೆ ಇಲ್ಲ. ಹಾಗಿರುವಾಗ ಕೇಳಿದ್ದಿ ಅಂತಾದ್ರೆ ನಿನಗೆ ಶಿಕ್ಷೆ ಕೊಡುವುದಕ್ಕೆ ಮುಂದುವರಿದವನು. ಶಿಕ್ಷೆ ಕೊಡುವುದಕ್ಕೆ ಬಂದವನೇ ನಾನು ಯಕ್ಷರಾಜನಿಗೆ ಪಿಂಗಾಕ್ಷರಿದ್ದೇನೆ. ಹೌದಾ? ಖಂಡಿತವಾಗಿಯೂ ಹಾಗಲ್ಲ. ಹೇಗೆ? ಧರ್ಮವಂತರಾದಂತಹ ರಾಕ್ಷಸರು ಅದೆಷ್ಟೋ ಮಂದಿ ಇದ್ದಾರೆ. ಅವರನ್ನು ಕೂಡ ಅಧರ್ಮಗಳ ಅನ್ನುವ ಹಾಗೆ ಅದೆಷ್ಟೋ ಮಂದಿ ಇದ್ದಾರೆ. ನೀವಲ್ಲ ಅಂತ ಹೇಳಿದ್ರೆ ಅವರನ್ನು ನೀವು ಚಿತ್ರಿಸಿದವರಿದ್ದೀರಿ. ರಾಕ್ಷಸರು ಅಂದ ಮಾತ್ರಕ್ಕೆ ಅಧರ್ಮಗಳಾಗಬೇಕೆಂದೇನಿಲ್ಲ. ದೇವತೆಗಳಾದ ಮಾತ್ರಕ್ಕೆ ಧರ್ಮವಂತರು ಅನ್ನುವ ಹಾಗಿಲ್ಲ. ಕೇವಲ ಮಾಡಬೇಕಂತ ಉದ್ದೇಶದಿಂದ ಬಂದವನು ಈ ಅಕ್ಷರನಿಗೆ ಲಕ್ಷಗಳು. ಸತ್ಯವಾಗುವುದಿಲ್ಲ. ಸಾಯುವ ಕಾಲ ಸಮೀಪಿಸಿ ಅರ್ಥೈಸಿಕೊಂಡಿದ್ದೇನೆ. ನೀನನ್ನು ತಿಳಿದುಕೋ, ಈ ಹಿಂದೆ ಅನೇಕ ದಾನವರು ದಾರಿಯನ್ನು ಸಿಕ್ಕಿದ್ದಾರೆ. ಯಾರು ಶಾಶ್ವತವಾಗಿ ಉಳಿದಿಲ್ಲ, ಗೊತ್ತು ನನಗೆ. ಇದರಿಂದಲೇ ಅರ್ಥ ಮಾಡಿಕೋ ನೀನು. ಕಪಟ ಅದು. ಒಂದು ಮನ್ವಂತರವರೆಗೂ ಒಬ್ಬನೇ ದೇವೇಂದ್ರ ಅಧಿಕಾರವನ್ನು ಕಸಿದುಕೊಳ್ತಾನೆ ಅಂತಾದ್ರೆ ಆತನಿಗೆ
ಶಿಕ್ಷೆಗೊಳ್ಳುವುದರಲ್ಲಿ ಯಾವ ಅಪರಾಧವಿಲ್ಲ. ಆದರೂ ನಾವು ಎಣಿಕೆಯನ್ನು ಮಾಡಿದಷ್ಟು ಹೊತ್ತು ಹಾ. ದೇವಲೋಕದ ಅಧಿಕಾರವನ್ನು ಪಡೆಯುವುದಕ್ಕೆ ಸಾಧ್ಯವಿದೆ ಹಾ. ಅನ್ನುವುದನ್ನು ನಾವು ನಿರೂಪಿಸಿದ್ದೇವೆ. ಕೇವಲ ಭಕ್ತಿಯಿಂದ ಪಡೆದದ್ದು ಅಂತ ಹೇಳಿದ್ದು ನಾನು. ಶಕ್ತಿಯಿಂದ ಪಡೆಯಬಹುದು ಅಂತ ನೀನು ತಿಳಿಸಿಕೊಂಡು ಹೇಳ್ಬೋದು. ಆದರೆ ಶಕ್ತಿಯಿಂದ ಪಡೆಯುವುದು ಎಷ್ಟು ಹೊತ್ತು ಅಂತ ನೀನು ಯೋಚನೆ ಮಾಡಿದ್ದೀಯಾ? ಯಾರು ಈ ಹಿಂದೆ ಬಂದವರು ಯಾರಾದ್ರೂ ತುಂಬಾ ಹೊತ್ತು ನಿಂತಿದ್ದಾರ? ಪಡೆಯುವುದಕ್ಕೆ ಅಸಾಧ್ಯ ಅಂತ ಹೇಳಿದ್ದು ಅದನ್ನೇ ನಾನು. ಯೋಗ್ಯತೆ ಎನ್ನುವುದು ಬೇಕಾಗುತ್ತದೆ. ನೀವು ಸೋತ ಕೂಡಲೇ ಆ ಜನಾರ್ದನ ಬಂದು ನಿಮ್ಮನ್ನು ಕಾಪಾಡ್ತಾಳೆ ನೋಡು, ಆ ಭರವಸೆ ನಿಮಗುಂಟು. ನಮಗೆ ನಾವು ಸೋತಾಗ ನಮ್ಮನ್ನು ಜನಾರ್ದನ ರಕ್ಷಿಸ್ತಾರೆ. ನೀವು ಸೋತಾಗ ನಿಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ನೀವು ಯೋಚನೆ ಮಾಡಿದ್ದೀರಿ? ಇನ್ನೊಂದು ಎಕ್ಸಾಮ್ ಬರೀತಾನೆ. ಸಂತೋಷಗೊಂಡವರಿದ್ದಾರೆ. ಸುರಪೀಠವನ್ನು ದೇವೇಂದ್ರನಿಗೆ ಒಪ್ಪಿಸಿದಂತಹ ಬಂದಂತಹ ಕೈಂಕರ್ಯವಾಯಿತು. ನನ್ನ ಲೋಕವನ್ನು